ಕದ್ರಿ ಪಾರ್ಕ್ ತಾದಿ ಕಾಮಗಾರಿ ವಿಳಂಬ ಆವೊಂದುಂಡು ಪಂಡದ ಆರೋಪಿಸಾದ ಮಾಜಿ ಶಾಸಕರು ಜೆಆರ್ ಲೋಬೋರಿನ ನೇತೃತ್ವಡ್ ಕಾಂಗ್ರೆಸ್ ಕಾರ್ಯಕರ್ತರು ಕದ್ರಿ ಸರ್ಕಿಟ್ ಹೌಸ್ ಕೈತಲ್ ಸೋಮವಾರ ಪ್ರತಿಭಟನೆ ನಡೆಪಾಯರು. ಈ ಪೊರ್ತು ಪಾತೆನ ಜೆಆರ್ ಲೋಬೋ ಕದ್ರಿ ಪಾರ್ಕ್ ತಾದಿದ ಅಭಿವೃದ್ಧಿ ನೆಪಟು ಸಾರ್ವಜನಿಕರಿಗೆ ಸಮಸ್ಯೆ ಆಪನ ಪರಿಸ್ಥಿತಿನ ಬಿಜೆಪಿ ಆಡಳಿತ ಸೃಷ್ಟಿ ಮಲ್ತದಂಡು. ಸ್ಮಾರ್ಟ್ ಸಿಟಿ ಯೋಜನೆಡು 4 ಕೋಟಿ ರೂಪಾಯಿ ಖರ್ಚಿಡು ಅಂದಾಜು ಮಲ್ತದಿದ್ದಿನ ಈ ಯೋಜನೆಗೆ ಇತ್ತೆ 16 ಕೋಟಿ ರೂಪಾಯಿ ನಿಗದಿ ಮಲ್ತದಂಡು. ಆ ಮೂಲಕ ಸಾರ್ವಜನಿಕನ ದುಡ್ಡನ್ನು ಬೇಕಾಬಿಟ್ಟಿಯಾದ ಖರ್ಚು ಮಲ್ತೊಂದು ಪಂಡ ದೂರಿಯರು. ಆರಂಭದಲ್ಲಿ ಸುಮಾರು 4 ಕೋಟಿ ರೂಪಾಯಿ ಚಿಲ್ಲರೆಯಲ್ಲಿ ವೆಚ್ಚದ ಅಂದಾಜು ಪಟ್ಟಿ ಮಾಡಿ ಕೊನೆಗೆ ಈಗ 12.5 ಕೋಟಿಯಷ್ಟು ಅಂದಾಜು ಪಟ್ಟಿಗೆ ಟೆಂಡರ್ ಅನ್ನು ಕರೆದು ಇದನ್ನು ಕಾಮಗಾರಿಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಮೊದಲದಾಗಿ ನಾವು ಪ್ರಶ್ನೆ ಮಾಡೋದು, ಆರಂಭದಲ್ಲಿ 4 ಕೋಟಿಗೆ ಇದ್ದಂಥ ಅಂದಾಜು ಪಟ್ಟಿ ದಿಢೀರನೆ 12 ಕೋಟಿಗೆ ಪರಿವರ್ತನೆ ಆಯಿತು ಯಾಕೆ? ಎರಡನೇದು, ನಾವು ಇದರ ಅವಶ್ಯಕತೆಯ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸ್ಮಾರ್ಟ್ ಸಿಟಿ ಹಣ ಆಗಲಿ ಅಥವಾ ಬೇರೆ ಯಾವುದೇ ಹಣ ಆಗಲಿ ಈ ರೀತಿ ಪೋಲು ಮಾಡುವುದನ್ನು ಸರಿಯಲ್ಲ. ಕದ್ರಿ ಪಾರ್ಕನ್ನು ನಾವು ಒಂದು ಪ್ರವಾಸದ ಒಂದು ತಾಣವನ್ನಾಗಿ ಅಭಿವೃದ್ಧಿ ಮಾಡಬೇಕು ಹೊರತು ಅಲ್ಲಿ ಜನರಿಗೆ ತಿರುಗಾಡಲಿಕ್ಕೆ, ಅಲ್ಲಿ ಆರಾಮದಲ್ಲಿ ಕೂತ್ಕೊಂಡು ತಮ್ಮ ಸಮಯ ಕಳೀಲಿಕ್ಕೆ, ಚಿಕ್ಕ ಚಿಕ್ಕ ಮಳಿಗೆಗಳನ್ನು ಮಾಡಿ ವ್ಯಾಪಾರ ಮಾಡಲಿಕ್ಕೆ, ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಹಲವಾರು ಬಡ ಕುಟುಂಬದವ್ರದ್ದು ಅದರಿಂದ ಆಗ್ತಿತ್ತು. ಮತ್ತು ಇದೊಂದು ವಾಹನಗಳಿಗೆ ಹೋಗುವಂಥ ತಾಣ ಅಲ್ಲ ಅದು. ಅಲ್ಲಿ ಪ್ರವಾಸವನ್ನು ಅಭಿವೃದ್ಧಿ ಮಾಡುವಂಥ ಮನೋರಂಜನೆಗೆ ಸೀಮಿತಗೊಳಿಸುವಂಥ ತಾಣ. ಅದಕ್ಕೆ ಸರಿಯಾಗಿ ನಾವು ಮೂಲಭೂತ ಸೌಕರ್ಯ ಮಾಡಬೇಕೇ ಹೊರತು ಹೈವೇಗೆ ಮಾಡಿದಾಗೆ ಕಾಂಕ್ರೀಟನ್ನು ಹಾಕಿ ರಸ್ತೆ ಮಾಡಿ ವಾಹನಗಳನ್ನು ಬಿಡುವಂಥ ಸ್ಥಳ ಅಲ್ಲ ಅದು. ನನ್ನ ಲೆಕ್ಕದಲ್ಲಿ ಅದಕ್ಕೆ ಬೇಕಾಗಿರುವಂಥ ಚಿಕ್ಕ ಚಿಕ್ಕ, ಈಗ ಎಷ್ಟೋ ಚೈನಾ ಸ್ಟ್ರೀಟ್ ಅಂತ ಇರ್ತವೆ, ಅಥವಾ ಕಮರ್ಷಿಯಲ್ ಸ್ಟ್ರೀಟ್ಸ್ ಅಂತ ಇರ್ತವೆ, ಅಥವಾ ನಮ್ಮ ಅವಶ್ಯಕ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುವಂಥ ತಾಣವನ್ನಾಗಿ ಮಾಡ್ಬೋದು. ಆ ರೀತಿಯ ಒಂದು ಅಭಿವೃದ್ಧಿಯನ್ನು ಆಲೋಚನೆ ಮಾಡಿದ್ದೀವಿ ನಾವು. ಇವತ್ತಿಗೆ ಅದನ್ನು ಹೈವೇ ಮಾಡಿದಾಗೆ ಮಾಡಿಬಿಟ್ಟು ಅದರ ಮೂಲ ಉದ್ದೇಶವನ್ನೇ ಈಗ ಹಾಳು ಮಾಡ್ತಾ ಇದ್ದಾರೆ. ಕದ್ರಿ ಪಾರ್ಕಿನ ಒಳಗಡೆ ಹೋದರೆ ಜನ ಇವತ್ತು ಕೂತ್ಕೊಳ್ಳಿಕ್ಕೆ ಆಗ್ತಾ ಇದೆ. ಅದನ್ನು ಅಭಿವೃದ್ಧಿ ಮಾಡಬೇಕು. ಮ್ಯೂಸಿಕಲ್ ಫೌಂಟೇನ್ ನಾವು ಮಾಡಿದೆವು, ಉದ್ಘಾಟನೆ ಮಾಡಿ ನಡೆಯುತ್ತಿತ್ತು, ಇವತ್ತು ಬಂದಾಗಿದೆ. ಅಲ್ಲಿ ಪುಟಾಣಿ ರೈಲು ಸುಮಾರು ವರ್ಷಗಳಿಂದ ಅದು ಹಾಳು ಬಿದ್ದಿತ್ತು, ಅದು ಹೊಸದಾಗಿ ಮಾಡಿದ, ಅದನ್ನು ಇವತ್ತು ರನ್ ಮಾಡ್ತಾ ಇಲ್ಲ. ಅದರಂಥ ಆ ಅವಶ್ಯಕತೆಗಳಿರುವಂಥ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡೋದು ಬಿಟ್ಟು ಈ ರೀತಿಯ ಹೈವೇ ಮಾಡಿ, ಅದು ಕೂಡ ಇವತ್ತಿಗೆ ನನಗೆ ಇದನ್ನು ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡುವಾಗ ಸುಮಾರು 12 ಮೀಟರ್ ಇಲ್ಲಿ ಆಳ ಮಾಡಬೇಕಂತ. ಕಾಂಗ್ರೆಸ್ ಮುಖಂಡರು ಮಹಾಬಲ್ ಮಾರ್ಲಾ, ಅಬ್ದುಲ್ ಸಲೀಂ, ವಿಶ್ವಾಸ್ ದಾಸ್, ಟಿಕೆ ಸುಧೀರ್, ನೀರಜ್ ಪಾಲ್, ಶುಭೋದಯ ಆಳ್ವ, ಮೋಹನ್ ಶೆಟ್ಟಿ, ಅಪ್ಪಿ, ರಮಾನಂದ ಪೂಜಾರಿ, ಸುರೇಶ್ ಶೆಟ್ಟಿ, ಜಯರಾಜ್, ಮಂಜುಳಾ ನಾಯಕ್, ಪ್ರೇಮ್ ಬಳ್ಳಾಲ್ಬಾಗ್, ಪ್ರದೀಪ್ ಬೇಕಲ್, ಮಮತಾ ಶೆಟ್ಟಿ, ಶಾಂತಲಾ ಗಟ್ಟಿ, ಡೆನಿಸ್ ಡಿಸಿಲ್ವಾ, ರಕ್ಷಿತ್ ಸಾಲಿಯಾನ್, ಶಂಶುದ್ದೀನ್, ಟಿಸಿ ಗಣೇಶ್, ಕೃಷ್ಣ ಕೋಟ್ಯಾನ್, ಮುದಾಸರ್ ಕುದ್ರೋಳಿ, ಉದಯ್ ಕುಂದರ್, ಸಮರ್ಥ್ ಭಟ್, ಯೋಗೀಶ್ ನಾಯಕ್ ಪ್ರತಿಭಟನಾ ಸಭೆದ ಮುತಾಲಿಕೆಡಿದ್ದಾರೆ.